500 ವರ್ಷಗಳ ಹಿಂದೆ ನಿರ್ಮಿಸಿದಂತಹ ಈ ಭವ್ಯವಾದ ಮನೆ ಅಂತಿಂತಹ ಮನೆಯಲ್ಲ. ಇದು ಕಲಾವೈಭವ ಮೇಳೈಸಿರುವ ಅರಮನೆ. ಕಾಷ್ಟಕಲೆಯನ್ನೇ ಹಾಸು ಹೊದ್ದಿರುವ ಅದ್ಭುತ ಮನೆ. ವಿಭಿನ್ನ ಕಲಾ ಸೊಬಗಿನ ಅರಮನೆ. ನೋಡುಗರ ಕಣ್ಮನ ಸೆಳೆಯುವಂತಹ ಮಹಾಮನೆ. ಅಷ್ಟಕ್ಕೂ ಈ ಮನೆ ಯಾವುದು, ಇದರ ವಿಶೇಷತೆಯಾದರೂ ಏನು ಅಂತ ಕೇಳ್ತಾ ಇದ್ದೀರಾ? ಈ ಕುರಿತಾದ ಒಂದು ಸ್ಪೆಷಲ್ ಸ್ಟೋರಿ ಬರ್ತಾ ಇದೆ ನೋಡಿ. ಈ ಮನೆಯ ಹೆಬ್ಬಾಗಿಲ ಒಳ ಪ್ರವೇಶಿಸಿದ್ರೆ ಸಾಕು ಎಂತವರನ್ನ ನಿಬ್ಬೆರಗಾಗಿಸದೇ ಇರದು. ಕುಂದಾಪುರ ತಾಲೂಕಿನ ಹಕ್ಲಾಡಿಯಲ್ಲಿರುವ ಈ ಮನೆಗೆ ಹಲ್ಸನಾಡು ಮನೆ ಎಂದೇ ಹೆಸರು. ಈ ಮನೆ ಹಲವು ವಿಶೇಷತೆಗಳಿಂದ ಕೂಡಿದ್ದು ಪ್ರವಾಸಿಗರನ್ನ ಆಕರ್ಷಿಸ್ತಾ ಇದೆ. ಅರವತ್ತು ಕೋಣೆಗಳುಳ್ಳ ಈ ಮನೆಯ ಯಾವ ಮೂಲೆ ನೋಡಿದ್ರೂ ಕಾಷ್ಠದ ಚಿತ್ತಾರ. ಜಂತಿ, ಉಪ್ಪರಿಗೆ ಹೊದಿಕೆ, ಪಕಾಸು, ಕಿಟಕಿ, ಕಂಬ, ತೊಲೆ ಎಲ್ಲವೂ ವಿಭಿನ್ನ ಕಲಾಮಯ. ಮಧ್ವಾಚಾರ್ಯ, ಮಲಯಾಳಂನ ಪೆರುಂತಚ್ಚನ್, ಹಿಂದಿಯ ಉತ್ಸವ್, ಕನ್ನಡದ ಎಂಟೆದೆಯ ಬಂಟ, ದೊರೆ, ಸ್ವರ ಸಂಗಮ, ಕುಹು ಕುಹು, ಪ್ರೀತಿಸಲೇಬೇಕು, ತುತ್ತಮುತ್ತ, ಕಾವೇರಿ, ಗಣೇಶ, AK56, bio.com ಸೇರಿದಂತೆ ಸುಮಾರು 18 ವಿವಿಧ ಭಾಷಾ ಸಿನಿಮಾಗಳು ಹಲ್ಸನಾಡು ಮನೆಯಲ್ಲಿ ಚಿತ್ರೀಕರಣ ಕಂಡಿವೆ. ಅಲ್ಲದೆ ಅಂಬರೀಶ್, ಜಗ್ಗೇಶ್, ರಮೇಶ್, ಶಿವರಾಜ್ ಕುಮಾರ್, ಶಂಕರ್ ನಾಗ್, ಅನಂತ್ ನಾಗ್ರಂತಹ ಕನ್ನಡದ ದಿಗ್ಗಜ ನಟರು ಸೇರಿದಂತೆ ಮಲಯಾಳಂನ ಮುಮ್ಮುಟ್ಟಿ, ಮೋಹನ್ ಲಾಲ್, ನೆಡುಮುಡಿ ವೇಣು, ತಿಲಕನ್ ಈ ಮನೆಯ ವೈಭವದ ವಿಶೇಷತೆಗಳಿಗೆ ಮಾರು ಹೋಗಿದ್ದಾರೆ. ಮತ್ತು ಈ ಮನೆಯಲ್ಲಿ ಸಾಧಾರಣ ಒಂದು 18 ಪಿಕ್ಚರ್ ಶೂಟಿಂಗ್ ಆಗಿದೆ. ಕನ್ನಡ, ಮಲಯಾಳ, ಹಿಂದಿ, ಇಂಗ್ಲೀಷ್, ಧಾರಾವಾಹಿ, TV ಸೀರಿಯಲ್ಲು ಎಲ್ಲ ಹಿಂದಿ ಆಗಿದೆ. ಕನ್ನಡದಲ್ಲ ಹಂಗೆ ಅಂಬರೀಷು, ಜಗ್ಗೇಶು, ರಮೇಶು, ಸುಮಲತಾ, ಶಿವರಾಜ್ ಕುಮಾರ್ ಎಲ್ಲ ಹೀರೋ ಮನೆ. ಹಿಂದಿಯಲ್ಲೂ ಹಾಗೆ ಶಂಕರ್ ನಾಗ್, ಅನಂತ್ ನಾಗ್, ಮತ್ತು ಮಲಯಾಳ ಮಮ್ಮೂಟಿ, ಮೋಹನ್ ಲಾಲ್, ನೆಡುಮುಡಿ ವೇಣು, ತಿಲಕನ್ ಎಲ್ಲದ ಹೀರೋಗಳೆಲ್ಲರೂ ಸಾಧಾರಣ ಎಲ್ಲ ಹೀರೋಗಳು ಬಂದಿದ್ದಾರೆ. ಲೇಟೆಸ್ಟ್ ಮೋಹನ್ ಲಾಲ್ದೊಂದು ಪಿಕ್ಚರ್ ಶೂಟಿಂಗ್ ಆಯಿತು, ಕಾಯಂ ಕಲ್ಲಂ ಕುಚ್ಚಿನ್ನೇಳಿ. ಹಲ್ಸನಾಡು ಮನೆಯ ಕಾಷ್ಠ ವೈಭವಕ್ಕೆ ಮಾರು ಹೋಗಿ ಇಲ್ಲಿ ಚಿತ್ರೀಕರಣ ನಡೆಸಿದ ಮಲಯಾಳಂ ಕಲಾತ್ಮಕ ಚಿತ್ರ ಪೆರುಂತಚ್ಚನ್ ಹಲವಾರು ಪ್ರಶಸ್ತಿಗಳನ್ನು ಬಾಚಿಕೊಂಡ್ರೆ, ರಂಗ ನಿರ್ದೇಶಕ, ನಟ ಗಿರೀಶ್ ಕಾರ್ನಾಡ್ ರವರ ಉತ್ಸವ ಸಿನಿಮಾದ 80% ಭಾಗ ಚಿತ್ರೀಕರಿಸಿದ್ದು ಇದೇ ಮನೆಯಲ್ಲಿ. ಅಲ್ಲದೆ GVIR ತಮ್ಮ ಟೆಲಿ ಧಾರಾವಾಹಿಗಾಗಿ ಇದೇ ಮನೆಯ ಪ್ರಮುಖ ಭಾಗಗಳನ್ನು ಬಳಸಿಕೊಂಡಿದ್ರು. ಅರಮನೆ ವಿನ್ಯಾಸವನ್ನ ಹೊಂದಿರುವ ಈ ಮನೆಯ ಮುಂಭಾಗ ಹಾಗೂ ಮನೆಯ ಹೆಬ್ಬಾಗಿಲು ಅಪೂರ್ವ ಕಲಾ ವಿನ್ಯಾಸವನ್ನ ಹೊಂದಿದೆ. ಮನೆಯಲ್ಲಿರುವ ಜಾಲಂಧ್ರಗಳು, ಹಿಂದೆ ಜಮೀನ್ದಾರರು ಉಪಯೋಗಿಸ್ತಾ ಇದ್ದ ಅಗಲವಾದ ಉಯ್ಯಾಲೆ ಈಗಲೂ ನೋಡುಗರ ಗಮನ ಸೆಳೀತಾ ಇದೆ. ಏನು ಯಂತ್ರೋಪಕರಣಗಳಿಲ್ಲದೆ ಆಗಿನ ಕಾಲದಲ್ಲಿ ಈ ಬೃಹತ್ ಮನೆಯನ್ನು ನಿರ್ಮಿಸಲು ಶ್ರಮಿಸಿದ ಶಿಲ್ಪಿಗಳ ಕಲಾಚಾತುರ್ಯ ಹಾಗೂ ಕೈಚಳಕ ಇಲ್ಲಿನ ಬಾಗಿಲುಗಳು ಹಾಗೂ ಕಂಬಗಳಲ್ಲಿ ಮೂಡಿಬಂದಿದೆ. ಹೆಸರಾಂತ ನಿರ್ದೇಶಕ ಗಿರೀಶ್ ಕಾರ್ನಾಡ್ ತಮ್ಮ ಸುಪ್ರಸಿದ್ಧ ಉತ್ಸವ್ ಚಲನಚಿತ್ರದಲ್ಲಿ ಈ ಮನೆಯ ಕಾಷ್ಠ ಶಿಲ್ಪ ವೈಭವವನ್ನು ಅರ್ಥಪೂರ್ಣವಾಗಿ ಬಳಸಿಕೊಂಡಿದ್ದಾರೆ. ಸುಂದರ ಹಾಗೂ ವೈವಿಧ್ಯಮಯ ವಿನ್ಯಾಸಗಳನ್ನು ಹೊಂದಿರುವ ಪ್ರಾಚೀನ ಕಾಲದ ಪಾತ್ರೆಗಳು, ಜಮೀನ್ದಾರರು ಬಳಸ್ತಾ ಇದ್ದ ಕೆಲವು ವಸ್ತುಗಳು ಈಗಲೂ ಈ ಮನೆಯಲ್ಲಿ ಜೋಪಾನವಾಗಿದೆ. ಅಷ್ಟೇ ಅಲ್ಲದೆ ಪಲ್ಲಕ್ಕಿ, ಲೆಕ್ಕಪತ್ರಗಳ ಕಡತ, ಓಲೆಗಿರಿ ಗ್ರಂಥ, ತಾಮ್ರಶಾಸನ, ಕಲ್ಲಿನ ಕಡಾಯಿ, ತರಕಾರಿ ಕತ್ತರಿಸುವ ತರಹೇವಾರಿ ಮಣೆ, ಹಿಂದಿನ ಕಾಲದ ಮೃಗಬೇಟೆ ಆಯುಧ, ಆತ್ಮರಕ್ಷಣಾ ಆಯುಧ ಸಂಗ್ರಹವಿದೆ. ಮಳೆಗಾಲದಲ್ಲಿ ನೀರು ಸರಾಗವಾಗಿ ಹರಿದು ಹೋಗಲು ಇಳಿ ಮಾಡುಗಳಿವೆ.
ಬೇಸಿಗೆಯಲ್ಲಿ ಉಷ್ಣಾಂಶ ಕಡಿಮೆ ಮಾಡುವ ನಿಟ್ಟಿನಲ್ಲಿ ನಿರ್ಮಾಣವಾದ 2 ಉಪ್ಪರಿಗೆಗೆ ಮಣ್ಣಿನ ಹಾಸು ಹಾಸಲಾಗಿದೆ. ಮನೆಯ ಕಿಟಕಿ ಚಿಕ್ಕದಾದರೂ ಗಾಳಿ ಬೆಳಕು ಸಾಕಷ್ಟು ಇರುತ್ತೆ. ನಡುಮನೆಯಲ್ಲಿ ಸ್ವಲ್ಪ ಬೆಳಕಿನ ಅಭಾವವಿದೆಯಾದರೂ ಗಾಳಿ ಬೀಸ್ತಲೇ ಇರುತ್ತೆ. ಹಲಸು, ನಂದಿ, ಬೋಗಿ, ಬೀಟೆ, ತೇಗ ಮರಗಳು ಶಿಲ್ಪಿಯ ಕೈಯಲ್ಲಿ ಕಲೆಯ ಚಿತ್ತಾರವನ್ನೇ ಮೂಡಿಸಿದೆ. ಇನ್ನು ಹಕ್ಲಾಡಿ ಗ್ರಾಮಕ್ಕೆ ಹಲ್ಸನಾಡು ಕುಟುಂಬದ ಕೊಡುಗೆ ಅಪಾರ. ದಿವಂಗತ ವಿಶ್ವೇಶ್ವರಯ್ಯನವರು ಹಕ್ಲಾಡಿಗೆ ಹಲವು ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. 100 ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಹಾಕಿದ್ದಾರೆ. ಹಕ್ಲಾಡಿ ಊರಿಗೆ ವಿದ್ಯುತ್, ಆಸ್ಪತ್ರೆ, ಶಾಲೆ, ಸಾರಿಗೆ, ಅಂಚೆ ಕಚೇರಿ ಸೇರಿದಂತೆ ಎಲ್ಲಾ ಕಚೇರಿ ಸೌಲಭ್ಯಗಳ ಹಿಂದೆ ಹಲ್ಸನಾಡು ದಿವಂಗತ ವಿಶ್ವೇಶ್ವರಯ್ಯನವರ ಶ್ರಮ ಅಪಾರವಿದೆ. ಶಾಸಕರಾಗಿದ್ದ ಹಲ್ಸನಾಡು ಮನೆತನದ ದಿವಂಗತ ಸುಬ್ಬರಾವ್ ಕೂಡ ಹಕ್ಲಾಡಿಗೆ ವಿಶೇಷ ಒತ್ತನ್ನು ಕೊಟ್ಟಿದ್ರು. ಹಲ್ಸನಾಡು ಮನೆಯನ್ನ 15-16ನೇ ಶತಮಾನದಲ್ಲಿ ರಾಮಪ್ಪಯ್ಯ ಎಂಬವರು ನಿರ್ಮಾಣ ಮಾಡಿದ್ದಾರೆ ಎನ್ನುತ್ತಾರೆ ಸದ್ಯ ಹಲ್ಸನಾಡು ಮನೆ ನೋಡಿಕೊಳ್ತಾ ಇರುವ ಹಲ್ಸನಾಡು ಮನೆತನದ ಜಗದೀಶಯ್ಯ. ನಮ್ಮ ಗ್ರಾಮ ಬರೇ ಹಳ್ಳಿ ಆಗಿದ್ದಿತ್ತು. ಇಲ್ಲಿಂದ ಕುಂದಾಪುರಕ್ಕೆ ಹೋಗಲಿಕ್ಕೆ ಯಾವ ಸೌಕರ್ಯ ಇಲ್ಲ. 6 ಮೈಲು ಬರೇ ದೋಣಿಯೊಳಗೆ ಹೋಗಬೇಕಿದ್ದಿತ್ತು. ಅನಂತರ ನಮ್ಮ ತಂದೆಯವರ ಕಾಲದಲ್ಲಿ ನನ್ನ ತಂದೆಯವರು ಇಲ್ಲಿ 4 ಗ್ರಾಮದ ಪಂಚಾಯತ್ ಅಧ್ಯಕ್ಷರಾಗಿದ್ದರು. ಅವರ ಪಂಚಾಯತು ನಮ್ಮ ಮನೆಯಲ್ಲೇ ಇದ್ದಿತ್ತು ತುಂಬ ವರ್ಷದವರೆಗೂ. ಆವಾಗ ಅವರು ಇಲ್ಲಿ ಮಾರ್ಗ ಮಾಡಿಸಿ, ಕರೆಂಟು ಇರಲಿಲ್ಲ, ಮಾರ್ಗವೂ ಮಾಡಿಸಿದ್ದು ನಮ್ಮ ತಂದೆ ವಿಶ್ವೇಶ್ವರಯ್ಯನವರು. ಅನಂತರ ಗ್ರಾಮಕ್ಕೆ ಕರೆಂಟ್ ತರಿಸಿದ್ರು. ಪೋಸ್ಟ್ ಆಫೀಸ್ ಫಸ್ಟ್ ನಮ್ಮ ಅಲ್ಲೇ ಪೋಸ್ಟ್ ಆಫೀಸ್ ಇದ್ದಿತ್ತು, ನಮ್ಮ ಮನೆ ಬಾಗಿಲವರೆಗೆ. ನಂತರ ಬೇರೆ ಕಡೆ ಹೋಗಿತ್ತು. ಅನಂತರ ಇಲ್ಲಿ ಸ್ಕೂಲ್ ಇರಲಿಲ್ಲ, ಬರೀ 5ನೇ ಕ್ಲಾಸ್ವರೆಗೆ ಮಾತ್ರ ಇದೆ. ಅನಂತರ 6-7 ತಂದೆಯವರು ಮಾಡಿಸಿ ನೆಕ್ಸ್ಟ್ ಹೈಸ್ಕೂಲನ್ನು ಇಲ್ಲಿ ನಾವೇ ತಂದು ನಮ್ಮ ಮನೆಯಲ್ಲೇ 20 ಹುಡುಗರಿಗೆ 3 ವರ್ಷ ಊಟ ಕಾಫಿ ಕೊಟ್ಟು ಹೈಸ್ಕೂಲನ್ನು ಇಲ್ಲಿ ಪ್ರಾರಂಭ ಮಾಡಿ ಒಂದು ಪೇಟೆ ಅಂತ ಈ ಊರನ್ನು ಮಾಡಿಸಿದ್ದೆ ನಮ್ಮ ತಂದೆಯವರ ಕಾಲದಲ್ಲಿ. ಕಾಷ್ಠಕಲೆಯ ಬೀಡು ಹಲ್ಸನಾಡು ಮನೆ ಇದೀಗ ಶಿಥಿಲಾವಸ್ಥೆಗೆ ತಲುಪಿದ್ದು, ಹಿಂದೆ ವಿನಯ್ ಕುಮಾರ್ ಸೊರಕೆಯವರು ಸಚಿವರಾಗಿದ್ದ ಅವಧಿಯಲ್ಲಿ ಸರ್ಕಾರದಿಂದ ಅನುದಾನ ಬಿಡುಗಡೆಗೊಳಿಸುವ ಪ್ರಯತ್ನ ನಡೆದಿತ್ತಾದರೂ ಬಳಿಕ ನಡೆದ ರಾಜಕೀಯ ಬೆಳವಣಿಗೆಗಳಿಂದಾಗಿ ಅದು ಮೂಲೆ ಗುಂಪಾಯಿತು. ಇದು ಸಾಧಾರಣ ಒಂದು 15ನೇ ಶತಮಾನದ ಮನೆ. ಇದನ್ನು ಹಾಗೆ ಈಗ ನಾವು ಸಾಧ್ಯವಾದಷ್ಟು ಉಳಿಸ್ಕೊಳ್ತಾ ಇದ್ದೇವೆ. ಹಾಗೆ ಈಗಿನ ಇದರಲ್ಲಿ ಸ್ವಲ್ಪ ಕಷ್ಟವಾಗ್ತದೆ. ಆಯಿತು, ಹಾಗೊಮ್ಮೆ ವಿನಯ್ ಕುಮಾರ್ ಸೊರಕೆ ಅವರು ಬಂದವರು ನೋಡಿ ಇದನ್ನ ಉಳಿಸ್ಬೇಕಂತೇಳಿ ಒಂದು 50 ಲಕ್ಷದವರೆ ಸ್ಯಾಂಕ್ಷನ್ ಮಾಡಿ ಇದು ಮಾಡಿದ್ದಾರೆ. ಆದರೆ ಅದು ಕಲಾವಿದರ ಮನೆ ಅಂತಾಗಿ ಆ ಹಣ ಪುನಃ ತಪ್ಪಿ ಹೋಯಿತದು. ಹಾಗೆ ಪುನಃ ಈಗ ಅವರು ಪ್ರಯತ್ನ ಪಡ್ತೇನೆ ಅಂತ ಹೇಳಿದ್ದಾರೆ. ಅಷ್ಟರೊಳಗೆ ರಾಜಕೀಯ ಚೇಂಜ್ ಆಯಿತು. ಇಷ್ಟೊಂದು ವಿಭಿನ್ನತೆಗಳನ್ನು ಹೊಂದಿರುವ ಹಲ್ಸನಾಡು ಮನೆ ಉಳಿಯಬೇಕಿದ್ರೆ ಸರ್ಕಾರವೇ ಗಮನ ಹರಿಸಬೇಕು. ಶ್ರೀಕಾಂತ್ ಹೆಮ್ಮಾಡಿ, V4 News 24/7 ಕುಂದಾಪುರ.